ನಾಡಿನೆಲ್ಲೆಡೆ ಇವತ್ತಿನಿಂದ ಆಯುಧ ಪೂಜೆಯ ಸಂಭ್ರಮ ಆರಂಭಗೊಂಡಿದೆ. ಅಂತೆಯೇ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಆಯುಧ ಪೂಜೆಯ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಯುಧ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದು, ಆಯುಧ ಪೂಜೆ ನವರಾತ್ರಿ ಹಬ್ಬದ ಒಂದು ಭಾಗವಾಗಿದೆ. ದಸರಾ ಹಬ್ಬದ ಕೊನೆಯ ದಿನ ಶಸ್ತ್ರಾಸ್ತ್ರ ಸಾಧನಗಳನ್ನು ಇಟ್ಟು ಪೂಜಿಸಲಾಗಿರುವಂತಹ ಸಂಪ್ರದಾಯವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಇನ್ನು ಅದರ ಜೊತೆಗೆ ಮನೆಗಳು ಹಾಗೂ ಕಚೇರಿಗಳಲ್ಲಿ ಇರುವಂತಹ ವಸ್ತುಗಳಿಗೆ ಹೂಗಳಿಂದ ಅಲಂಕರಿಸಿ ಅದರ ಜೊತೆಗೆ ವಿಶೇಷ ಪೂಜೆಯನ್ನು ಮಾಡುವಂಥದ್ದು ಕೂಡ ವಾಡಿಕೆ. ಅಂತೆ ಮಂಗಳೂರಿನ ಯಯ್ಯಾಡಿಯಲ್ಲಿರುವಂತಹ ವಿ4 ಡಿಜಿಟಲ್ ಇನ್ಫೋಟೆಕ್ ಆಫೀಸ್ ಮತ್ತು ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಆಯುಧ ಪೂಜೆ ಸಂಭ್ರಮದಿಂದ ನಡೆಯಿತು. ಕಚೇರಿ ಹೂವುಗಳಿಂದ ಸಿಂಗಾರಗೊಂಡು ಪುರೋಹಿತರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಯುಧ ಪೂಜೆ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಐಸಿಟಿವಿ ಪ್ರಾಪರೇಟರ್ ಶ್ರೀನಿವಾಸ್ ಕಿಣಿ, OCN MD ಜಿತೇಂದ್ರ ರಾವ್, CCN MD ಗಣೇಶ್ KN, BCN ಪ್ರೊಪರೈಟರ್ ಗೌರೀಶ್, OCN ಟೆಕ್ನಿಕಲ್ ಡೈರೆಕ್ಟರ್ ಪ್ರವೀಣ್ ಮಯ್ಯ ಜೊತೆಗೆ ಎಲ್ಲ ನಿರ್ದೇಶಕರು, ಸಿಬ್ಬಂದಿ ಮತ್ತು ವಿ4 ನ್ಯೂಸ್ ಸ್ಟಾಫ್ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. रामेश्वरो वैश्रवणो ददातु कुबेराय वैश्रवणाय महाराजाय नमः प्रजाप्ते सर्वमानिवाक्तेनाप्नोति सर्वं देवात् पर्वताहि त्वमित्तरिवत्तो राजानः श्यामयं ध्रुवन्ते राजावनं ध्रुवं देवो बृहस्पतिः ध्रुवन्त इन्द्रस्ताद्मित्रः साक्षं जातवेदानि राजा ತುಂಬ ಆಲೋಚನೆ ಮಾಡಿ ನಿಜವಾದ ಆಯುಧ ಪೂಜೆ ಅಂತ ಹೇಳಿದ್ರೆ ಬುದ್ಧಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಸ್ಪದ ನಮೋಸ್ತುತೆ ಓಂ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ ಹಿಮೋ ದೇವಿ